ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ನಿಲೆಟ್ಟು ಉರ್ವ ಸ್ಟೋರ್ಡು ಶನಿವಾರ ಪ್ಲಾಸ್ಟಿಕ್ ದುಷ್ಪರಿಣಾಮ ಬೊಕ್ಕ ಪರಿಹಾರ ಉಪಾಯ ವಿಷಯಡು ವಿಶೇಷ ಜನಜಾಗೃತಿ ಕಾರ್ಯಕ್ರಮ ನಡೆದಿದೆ. ಲಕ್ಷ್ಮೀರಾವ್ ಆರೂರು ಉದೀಪನ ಮಲ್ತಿನ ಕಾರ್ಯಕ್ರಮಟು ಜ್ಯೇಷ್ಠ ಲಕ್ಷ್ಮಿ ಬೋಳೂರು ಸಂಪನ್ಮೂಲ ವ್ಯಕ್ತಿ ಆದಿತ್ಯರು. ಉರ್ವ ಸ್ಟೋರ್ದ ಮಹಿಳಾ ಮಂಡಲ ಒಕ್ಕೂಟದ ಹಾಲ್ಡ್ ಶನಿವಾರ ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ನಿಲೆಟ್ಟು ಪ್ಲಾಸ್ಟಿಕ್ ಹಾಳ್ ಪರಿಣಾಮ ಬೊಕ್ಕ ಪರಿಹಾರ ಉಪಾಯಲು ಪನ್ಪುನ ವಿಶೇಷ ಜನಜಾಗೃತಿ ಕಾರ್ಯಕ್ರಮ ಶನಿವಾರ ಅಟ್ಟಣೆ ಆದಿತ್ತಂಡು. ಈಶ್ವರಾನಂದ ಮಹಿಳಾ ಸೇವಾಶ್ರಮ ಕಂಕನಾಡಿದ ಗುರುಕಾರ್ಯರು ಲಕ್ಷ್ಮೀರಾವ್ ಆರೂರು ಉದೀಪನ ಮಲ್ತಿನ ಕಾರ್ಯಕ್ರಮಟು ಕುಡ್ಲದ ಗ್ರೀನ್ ವರ್ಲ್ಡ್ ಇನಿಷಿಯೇಟಿವ್ ದ ತಾಪಕೆರೆ ಜ್ಯೇಷ್ಠ ಲಕ್ಷ್ಮಿ ಬೋಳೂರು ಸಂಪನ್ಮೂಲ ವ್ಯಕ್ತಿ ಆದಿತ್ಯದು ಮಾಹಿತಿ ಕೊರ್ದು ಪಾತಿರಿಯರು. ಈಗ ಪೆಟ್ರೋಲ್ ಅಂತ ಹೇಳೋದು ಯಾವ್ದ್ರಿಂದ ಮಾಡೋದು? ಒಂದು ಕಚ್ಚಾ ತೈಲ ಅಂತ ಅದರಿಂದ ಹಲವಾರು ವಸ್ತುಗಳನ್ನು ಮಾಡ್ತಾರೆ. ಒಂದು ವಸ್ತು ಅದರಲ್ಲಿ ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ ಅನ್ನು ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದ ಮಾಡೋದು, ಪೆಟ್ರೋಲಿಯಂ ಡೈರೆಕ್ಟ್ ಅಲ್ಲ, ಅದಕ್ಕೆ ಹಲವಾರು ಕೆಮಿಕಲ್ಸ್ ಗಳನ್ನು ಮಿಕ್ಸ್ ಮಾಡಿ ಪ್ಲಾಸ್ಟಿಕ್ ಅನ್ನು ಮಾರ್ತಾರೆ. ಯಾವುದೇ ವಸ್ತುವನ್ನು ನ್ಯಾಚುರಲ್ ಇದ್ದ ಹಾಗೆ ಪ್ರಕೃತಿ ದತ್ತವಾಗಿ ನಾವು ಸ್ವೀಕರಿಸಿದ್ರೆ ಅದರಿಂದ ಪ್ರಕೃತಿಗೆ ಹಾನಿ ಇರುವುದಿಲ್ಲ. ಅದಕ್ಕೆ ಹಲವಾರು ಕೆಮಿಕಲ್ಸ್ ಗಳನ್ನು ಸೇರಿಸಿ ಅದನ್ನು ನಾವು ಉಪಯೋಗ ಮಾಡಿದಾಗ ಅದು ಪರಿಸರಕ್ಕೆ ಹಾನಿ ಮಾಡ್ತದೆ. ಮಹಿಳಾ ಮಂಡಲ ಒಕ್ಕೂಟದ ಗುರುಕಾರ್ದಿ ಚಂಚಲ ತೇಜೋಮಯ ಗುರುಕಾರ್ಯ ವಹಿಸಿದ್ದರು. ಚಂಚಲ ತೇಜೋಮಯರು ನಮ್ಮ ಕುಳ್ಳದೊಟ್ಟುಕು ಪಾತಿರಿದು ಕಾರ್ಯಕ್ರಮದ ಬಗ್ಗೆ ತಿರುಪಾಯರು. ಅಡಿಗೆಯ ಒಂದು ಸಾಮಾನುಗಳು, ತರಕಾರಿಗಳು ಎಲ್ಲ ಥರದ್ದು ಪ್ಲಾಸ್ಟಿಕ್ಕೇ ಇರ್ತದೆ. ಆ ಪ್ಲಾಸ್ಟಿಕ್ಗಳನ್ನು ಮಹಿಳೆಯರು ಕಮ್ಮಿ ಮಾಡಿದರೆ ಖಂಡಿತವಾಗಿಯೂ ಇದರ ಒಂದು ತಡೆಗಟ್ಟಬಹುದು ಅಂತ ನಮ್ಮ ಒಂದು ಆಲೋಚನೆಯಿಂದಾಗಿ ನಾವು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಪ್ಲಾಸ್ಟಿಕ್ ಬಳಕೆಯನ್ನು ಎಲ್ಲರೂ ಕಮ್ಮಿ ಮಾಡಿ ಪರಿಹಾರೋಪಾಯಗಳಾಗಿರುವಂತಹ ಬ್ಯಾಗ್ಗಳನ್ನು ನಾವು ಉಪಯೋಗಿಸಿದರೆ ನಮ್ಮ ದೇಶದ ಒಂದು ಒಳಿತನ್ನು ಕಾಣಬಹುದು. ಒಕ್ಕೂಟದ ತಾಪಕ ಗುರುಕಾರ್ದಿ ಕೆ.ಎ. ರೋಹಿಣಿ, ಮರ್ಯಾದಿ ಗುರುಕಾರ್ದಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ, ಒತ್ತು ಗುರುಕಾರ್ದಿ ಸುಖಲಕ್ಷಿ ವೈಸುವರ್ಣ, ಕಾರ್ಯಂತಿರಿ ಶೈಲಜಾ ಸತೀಶ್, ಕೋಶಾಧಿಕಾರಿ ಶರ್ಮಿಳಾ ರಘುರಾಮ್, ಸಲಹೆಗಾರರು ದೇವಕಿ ಅಚ್ಯುತ ಪಾಲ್ಗೊಂಡಿರು.